ಶ್ರೀ ಶಂಕರ ತತ್ವ ಪ್ರಸಾರ ಅಭಿಯಾನಂ ಶ್ರೀ ಶೃಂಗೇರಿ ಶಂಕರ ಮಠ ಕೋಟಿಕಾರ್ ಮತ್ತು ಶಂಕರ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಶ್ರೀ ಶಂಕರ ಸೇವಾ ಪ್ರತಿಷ್ಠಾನ ಬಂಟ್ವಾಳ ಘಟಕದ ವತಿಯಿಂದ ಶಂಕರ ಜಯಂತಿ ಉತ್ಸವ 2023 ಸಮಾರೋಪ ಸಮಾರಂಭ ಬಂಟ್ವಾಳದ ಬಾಣೆಮಂಗಳೂರಿನ ಶ್ರೀ ಭಯಂಕೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಮೇ 21ರಂದು ಭಾನುವಾರ ನಡೆಯಲಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಕೆಯೂರು ನಾರಾಯಣ ಭಟ್ ಮಂಚಿ ತಿಳಿಸಿದ್ದಾರೆ. ಅವರು ಬೀಚ್ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ನಂತರ ಒಂದು ಒಳ್ಳೆಯ ಯಕ್ಷಗಾನ ತಾಳಮದ್ದಳೆ, ಅದರಲ್ಲಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಹಾಗೆ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಹಾಗೆ ಭಾಗವತರಾಗಿ ಭವ್ಯಶ್ರೀ ಅವರು ಕೂತ್ಕೊಂಡ ಭಾಗವಹಿಸ್ತಾ ಇದ್ದಾರೆ. ಸುಧನ್ವ ಮೋಕ್ಷ ಅಂತ ನಾವು ಪ್ರಸಂಗವನ್ನು ನಿಶ್ಚಯ ಮಾಡಿದ್ದೇವೆ. ಇದರ ಒಟ್ಟಿಗೆ ಸುಧನ್ವ ಮೋಕ್ಷ, ಸುಧನ್ವ ಅರ್ಜುನ, ಅದಕ್ಕೆ ಬೇರೆ ಬೇರೆ ಹೆಸರನ್ನು ಹೇಳ್ತಾರೆ, ಮೋಕ್ಷ ಸಂಗ್ರಾಮ ಅಂತ ಹೇಳ್ತಾರೆ. ಈ ಬೆಳಗ್ಗಿನಿಂದ ಸುಮಾರು ಸಂಜೆ 3:30-4 ಗಂಟೆಯವರೆಗೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಗಳನ್ನು ಸಿದ್ಧತೆಗಳನ್ನು ಈಗಾಗಲೇ ನಡೆಸಿದ್ದೇವೆ. ಎಲ್ಲರಿಗೆ ಒಂದು ರುಚಿಯಾದ ಉಪಹಾರ ಊಟದ ವ್ಯವಸ್ಥೆಯೂ ಇದೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ನಾವು ಆಮಂತ್ರಿಸ್ತಾ ಅವರಿಂದ ಭಜನಾ ಕಾರ್ಯಕ್ರಮ, ಭಜನಾ ಸೇವೆ ನಡೀತಿದೆ. 10ರಿಂದ 10:30 ಗಮಕ ವಾಚನ ಪ್ರವಚನ ಕಾರ್ಯಕ್ರಮ ನಡೀತದೆ. 10:30ರಿಂದ 12:30ವರೆಗೆ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷ ಗಣ್ಯರನ್ನು ಆಹ್ವಾನಿಸಿದ್ದೇವೆ. ಎಲ್ಲರೂ ಬರ್ತಾ ಇದ್ದಾರೆ, ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೇವೆ. ಸಭಾ ಕಾರ್ಯಕ್ರಮದ ನಂತರ ಒಂದು ಒಳ್ಳೆಯ ಯಕ್ಷಗಾನ ತಾಳಮದ್ದಳೆ, ಅದರಲ್ಲಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಹಾಗೆ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಹಾಗೆ ಭಾಗವತರಾಗಿ ಭವ್ಯಶ್ರೀ ಅವರು ಕೂತ್ಕೊಂಡ ಭಾಗವಹಿಸ್ತಾ ಇದ್ದಾರೆ. ಸುಧನ್ವ ಮೋಕ್ಷ ಅಂತ ನಾವು ಪ್ರಸಂಗವನ್ನು ನಿಶ್ಚಯ ಮಾಡಿದ್ದೇವೆ. ಇದರ ಒಟ್ಟಿಗೆ ಸುಧನ್ವ ಮೋಕ್ಷ, ಸುಧನ್ವ ಅರ್ಜುನ, ಅದಕ್ಕೆ ಬೇರೆ ಬೇರೆ ಹೆಸರನ್ನು ಹೇಳ್ತಾರೆ, ಮೋಕ್ಷ ಸಂಗ್ರಾಮ ಅಂತ ಹೇಳ್ತಾರೆ.